ಮಿನಿಸ್ಟರ್ ಆಗಿ ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿ ಕಳಕಳಿಯ ನಾನು ಮೆಚ್ಚುತ್ತೇನೆ. ರೈತರ ಪರ ಸರ್ಕಾರ ಇದೆ. ಉದ್ರಿ ಯಾಕೆ ನಡೆಸ್ತಾ ಇದ್ರಿ ಸಮೀಕ್ಷೆ ಆಗಿಲ್ಲ. ರೈತರ ಪರವಾಗಿ ದುಡ್ಡು ಕೊಡಿ ಇಲ್ಲ ಸರ್ಕಾರ ರೈತರ ಪರ ಇದೆ. ಎದ್ರ ಅಲ್ಲಿ ನೋಡಿ ಇಷ್ಟು ರೈತರ ಸಂಕಷ್ಟದಲ್ಲಿದ್ದಾರೆ. ಎಲ್ಲ ನಿಂತಿದ್ದಾರೆ. ಹೌದು ಸ್ವಾಮಿ, ರೈತರ ಪರವಾಗಿದ್ರೆ ಮಾಡಿ. ಕೃಷಿ ಸಚಿವರು ಬರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡಿ ಮಾಡಿ ಮಂತ್ರಿ ಕೃಷಿ ಸಚಿವರ ಜೊತೆ ಚರ್ಚೆ ಮಾಡಿ, ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ, ತಮ್ಮನ್ನು ಅದಕ್ಕೆ ಸಭೆ ಮಾಡಿ ಇದನ್ನ ಮುಕ್ತಾಯ ಮಾಡತಕ್ಕಂತ ಕೆಲಸ ರೈತರಿಗೆ ಒಳ್ಳೇದ್ ಮಾಡಿ ಸಾಕು. ತುಕಾರಾಮ್ ಅವರು ಪುತ್ರ ಕೊಟ್ಟಿದ್ದಾರೆ ಸರ್. ಇದು ಮಂಡಪಣ NDRF ನಲ್ಲಿ ಕವರ್ ಆಗಲ್ಲ. ಇದು ಅಧ್ಯಕ್ಷರೇ ಹೆಂಗ್ ಕೊಡ್ತಾರೆ ಇವರು? ತುಕಾರಾಮ್ ಸರ್ ಇದು ಇಲ್ಲ ನೆಕ್ಸ್ಟ್ ಕರೀತೀವಿ. ತೊಗರಿಗೆ ಕವರ್ ಆಗ್ತದೆ ಅಂತ ನೆಟ್ಟೆ ರೋಗ ಕವರ್ ಆಗೋದಿಲ್ಲ. ಸರ್ಕಾರ ರೈತರ ಪರವಾಗಿದೆ ಅಂತ ಹೇಳ್ತಾ ಇದ್ರಲ್ಲ, ಹೇಗೆ? ಅಲ್ಲ ಅಧ್ಯಕ್ಷರೇ, ಸರ್ ನೀವು ಕೊಟ್ಟಿದ್ದೀರಾ ನೋಡಿ. ಪ್ರಿಯಾಂಕ ಅವರೇ, ವಾಪಸ್ ವಿಮಾ ಯೋಜನೆ ಎಷ್ಟು ಕೋಟಿ ಕೊಡಿ? ₹1 ಕೊಟ್ಟಿದ್ರು ಮಾನ್ಯ ಅಧ್ಯಕ್ಷರೇ. ಮಂಡಪ್ನವ್ರಿಗೆ ಮತ್ತೆ ಅವರಿಗೆ ಮಾಡಿದ್ದು ತುಕಾರಾಮ್ ಅವರೇ ವರ್ಷ ಕೇಳೋದು ಯಾರು? ತುಕಾರಾಮ್ ಕೊಟ್ಟಾಯ್ತು. ಒಂದ್ ನಿಮಿಷ ಕಂಪನಿ ವಿಲ್ ಪ್ರೊವೈಡ್ ಕಾಂಪನ್ಸೇಷನ್. ಇದು ಕವರ್ ಉಡಾಪೆ ಕೊಡ್ತಾ ಇದೀವಿ. ಇದು ಸದಸ್ಯರು ಕರೆಕ್ಟ್ ಮಾತಾಡ್ಬೇಕು. ಸದನದಲ್ಲಿ ಉಡಾಪೆ ಮಾಡಕ್ ನಿಂತಿಲ್ಲ. ನಾನು ಉಡಾಪೆ ಆನ್ಸರ್ ಮಾಡಕ್ ನಿಂತಿಲ್ಲ ರೀ. ರಿಟರ್ನ್ ಕೊಟ್ಟಿದ್ದೀರಾ? ರೈತರು ಯಾರು ಕೊಟ್ಟಿದ್ದಾರೆ? ಕರೆಕ್ಟ್ ಆಗಿ ಕೊಟ್ಟಿದ್ದೀವಿ. ನೀವು ಕೇಳಕ್ಕೆಲ್ಲ ಮಾತಾಡ್ತಾ ಬಿಡಿ. ಅವ್ರು ಕ್ವಶನ್ ಮಾಡಿಲ್ಲ, ಅವರು ಅವ್ರಿಗೆ ಆನ್ಸರ್ ಮಾಡಿ. ನೋಡಿ ಕುತ್ಕೊಳ್ಳಿ ಪ್ಲೀಸ್. ತುಕಾರಾಮ್ ಅವರು ಸರ್ಕಾರ ತಪ್ಪುತ್ರ ಕೊಟ್ಟಿದೆ. ತುಕಾರಾಮ್ ಅವರು ಕಾನೂನು ಸಚಿವರು ಸರಿಗಿಲ್ಲ, ತಪ್ಪು ಕೊಟ್ಟಿದ್ದೀವಿ. ಲೆಟ್ ದೆಮ್ ಕಮಿಟ್ ಎ ಪ್ರಿವಿಲೇಜ್ ಮೋಷನ್. ಅದೇನು ಯಾತಕ್ಕೆ ಇಲ್ಲಿ ಸರ್ಕಾರ ಉತ್ತರ ಕೊಟ್ಟಿದ್ರೆ ನೀವತ್ ಕೆಳಗಡೆ ಪ್ರಶ್ನೆ ಮಾಡಿ ನೋಡಿ. ನಾವು ಏನ್ ಕೇಳಿದೀವಿ, ಮಾನ್ಯ ಮುಖ್ಯಮಂತ್ರಿಗಳೇ, ಇಷ್ಟೊಂದು ಪ್ರಿಯಾಂಕ್ ಒಂದ್ ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳೇ, ಇಲಾಖೆಯವ್ರು ಕೊಟ್ಟರೋ ಉತ್ತರ ಕೊಟ್ಟಿದ್ದಾರೆ, ತಪ್ಪಾಗಿರ್ಬೋದು. ಇನ್ನೊಂದು ನೋಟಿಸ್ ಕೊಟ್ಟು ಬನ್ನಿ, ನಾವು ಉತ್ತರ ಹೇಳ್ತೀವಿ ಅಂತ ಹೇಳ್ತಿದೀವಲ್ಲ.